ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ವಿಜಯನಗರ ಈ ಒಂದು ಒಳ ರಸ್ತೆಯನ್ನು ಬಹಳ ಹಿಂದಿನಿಂದ ಬೇಡಿಕೆಯನ್ನು ಸಲ್ಲಿಸಿದ್ರು ಈ ಭಾಗದ ಜನರು ನಾಗರಿಕರು. ಆ ಬೇಡಿಕೆ ಪ್ರಕಾರ ಇವತ್ತು ಶಿಲಾನ್ಯಾಸ ಮಾಡಿ ಕಾಂಕ್ರೀಟ್ ರಸ್ತೆ ರೆಡಿಯಾಗಿ ನಿಂತಿದೆ ಉದ್ಘಾಟನೆಗಾಗಿ ಇವತ್ತು ಬಂದಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀಯುತ ಯುಟಿ ಖಾದರ್ ಅವರು ಬಂದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯರಾದಂತಹ ಪುರಸಭೆ ಸದಸ್ಯರಾದಂತಹ ದೀಪಕ್ ಪಿಲಾರ್ ಅವರಿದ್ದಾರೆ, ಸುರೇಶ್ ಭಟ್ನಗರ್ ಅವರಿದ್ದಾರೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ರವರಿದ್ದಾರೆ, ಸ್ಥಳೀಯ ನಿವಾಸಿಗಳಾದಂಥ ಜಯರಾಮ್ರವರಿದ್ದಾರೆ, ರಕ್ಷಿತ್ರವರಿದ್ದಾರೆ, ವಿಶಾಲ್ರವರಿದ್ದಾರೆ. ಇವರನ್ನೆಲ್ಲರನ್ನು ಸ್ವಾಗತ ಮಾಡಿಕೊಂಡು ಇಲ್ಲಿ ನಡೆದಿದ್ದಂಥ ಎಲ್ಲ ಅಕ್ಕ ತಾಯಿಯಂದಿರನ್ನು ಅಣ್ಣಂದಿರನ್ನು ಸ್ವಾಗತವನ್ನು ಮಾಡುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಯುತ ಯುಟಿ ಖಾದರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಕುಂಪಲ ಪ್ರದೇಶದ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕುಂಪಲದ ವಿಜಯನಗರ ಅಡ್ಡ ರಸ್ತೆ ಇದೊಂದು ವಸತಿ ಪ್ರದೇಶವಾದಂಥ ಜನಬೀಡದ ವಸತಿ ಪ್ರದೇಶ. ಈ ಹಿಂದೆ ಇವರಿಗೆ ಆ ಮುಖ್ಯ ರಸ್ತೆಯಿಂದ ರಸ್ತೆ ಇತ್ತು. ಕೆಲವರು ಅದನ್ನು ರಸ್ತೆ ಬಂದ್ ಮಾಡಿದರು. ಇನ್ನೂ ರಸ್ತೆ ಮಾಡಿ ಊರಿಗೆ ರಸ್ತೆ ಇರಲಿಲ್ಲ. ಆಗ ದಿನೇಶ್ ಕುಂಪಲ ಕೆಲವು ಇಲ್ಲಿಯ ತಾಯಂದಿರನ್ನು ಇವರನ್ನೆಲ್ಲ ಕರ್ಕೊಂಡು ಬಂದರು 8-10 ವರ್ಷಗಳ ಹಿಂದೆ. ಇವರಿಗೆ ಅಲ್ಲಿ ರಸ್ತೆ ಬಂದಾಗ ಊರಿಗೆ ರಸ್ತೆ ಇಲ್ಲ ಅಂತ ಹೇಳಿದಾಗ ನಾವು ಬಹುಶಃ ಆಶ್ರಯ ಕಾಲನಿ ಹೋಗುವ ಮುಖ್ಯ ರಸ್ತೆಯಿಂದ ಅವತ್ತು ನಾವು ಒಂದೇ ತಿಂಗಳಿನಲ್ಲಿ ಡಾಮರೀಕರಣ ಮಾಡಿ ಊರಿಗೆ ರಸ್ತೆ ಮಾಡಿ ಕೊಟ್ಟದ್ದು. ಈಗ ಇದು ಒಂದು ಅಡ್ಡ ರಸ್ತೆ ಇದನ್ನು ಕೇಳಿದ್ದಾರೆ. ಡಾಮರೀಕರಣ ಹಾಕಿದ್ದು ಡಾಮರೀಕರಣ ಇವತ್ತು ಹೋಗಿದೆ. ಆದ ಕಾರಣ ಎಲ್ಲ ಊರನ್ನು ಸಲ್ಲಿಸಿ ಈ ಕೆಲಸ ಮಾಡಿದಾಗ ಸಲ್ಲಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ರಸ್ತೆ ಬಗ್ಗೆ ಕೇಳಿದ್ದಾರೆ. ನಾನು ಪ್ರಾಮಾಣಿಕತೆಯಿಂದ ಅನುದಾನ ಬಂಧನಕ್ಕೆ ಅನುಗುಣವಾಗಿ ಅಂಥ ಕೆಲಸ ನಿರ್ವಹಿಸ್ತೇನೆ. ಈಗ ನಮ್ಮೆಲ್ಲರ ಪರವಾಗಿ ನಮ್ಮ ವಸಂತಿ ಅಕ್ಕ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಗಮಿಲ್ಲ ಗ್ರೌಂಡ್ ಉಂಟು ಸರ್ ಅಲ್ಪ ಲಾಸ್ಟ್ ಟೈಮ್ JCB ಬಾರ್ದು ನಮ್ಮ ದಂಡೆ ಅಲ್ಪಾರ್ದು ಒಂಜಿ ರೋಡ್ ಜಾಗಿ ಬರೋ ಗುಡ್ತೇರು ಮಾಧವ ಬಗಮಿಲ್ಲ ಒಂದಿಟ್ಟು ಅದು